ನಾಗರ ಪಂಚಮಿ ಬಂತಂದ್ರೆ ದೂರ ದೂರುಗಳಿಂದ ಸಂಬಂಧಿಕರು ತಮ್ಮ ಮೂಲ ನಾಗನ ಸ್ಥಳಕ್ಕಾಗಮಿಸಿ ತಾನು ತಂಬಿಲ ಸೇವೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ನಾಗನ ಮೇಲೆ ಇರುವಷ್ಟು ಭಯ ಭಕ್ತಿ ಇನ್ನಾವುದೇ ದೇವರ ಮೇಲೆ ಇಲ್ಲವೆಂದೇ ಹೇಳ್ಬೋದು. ಕರಾವಳಿಯಲ್ಲಂತೂ ನಾಗನಿಗೆ ಮೊದಲ ಸ್ಥಾನ ಇರೋದರಲ್ಲಿ ಸಂಶಯವಿಲ್ಲ. ಕಾಪು ಬಳಿಯ ಮಜೂರು ಗ್ರಾಮದ ವಾಸುಕಿ ನಿಲಯ ಎಂಬಲ್ಲಿನ ನಿವಾಸಿ ಗೋವರ್ಧನ್ ರಾವ್ ಎಂಬವರು ಜೀವಂತ ನಾಗನಿಗೆ ಸಿಯಾಳಾಭಿಷೇಕ ಅರ್ಪಿಸಿ ಕೃತಾರ್ಥರಾಗಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಯಾವುದೇ ಪ್ರಚಾರವಿಲ್ಲದೆ ಜೀವಂತ ನಾಗನಿಗೆ ಸಿಯಾಳ ನೀರು, ಅರಿಶಿನ ಹುಡಿಯನ್ನ ಎರೆದು ಪೂಜೆ ಮಾಡಿದ್ದಾರೆ. ಈ ಕಾರ್ಯ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಸಾಗಿ ಬಂದರೂ ಪ್ರಚಾರ ಬಯಸದ ಇವರು ಎಲೆಮರೆಯ ಕಾಯಿಯಾಗಿಯೇ ಉಳಿದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗೋವರ್ಧನ್, ನಾನು ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಹಾಗೂ ಕ್ಯಾಟರಿಂಗ್ ಸೇವೆಯನ್ನ ಕಳೆದ 30 ವರ್ಷಗಳಿಂದ ಮಾಡುತ್ತಿದ್ದೇನೆ. ಎಲ್ಲೋ ಗಾಯಗೊಂಡ ನಾಗನನ್ನ ಇಲ್ಲಿಗೆ ತಂದು ಶುಶ್ರೂಷೆ ಮಾಡುತ್ತೇನೆ. ವರ್ಷಕ್ಕೆ ಸುಮಾರು 20 ರಿಂದ 25 ನಾಗರ ಹಾವುಗಳನ್ನು ಶುಶ್ರೂಷೆ ಮಾಡಿ ಕಾಡಿನಲ್ಲಿ ಬಿಡುವುದು ನನ್ನ ಕಾಯಕವಾಗಿದೆ. ನಾಗ ಅತ್ಯಂತ ಪ್ರೀತಿ ಪಾತ್ರವಾದ ಜೀವ. ರಸ್ತೆಯಲ್ಲಿ ಎಲ್ಲೇ ಹಾವುಗಳು ಗಾಯಗೊಂಡು ಬಿದ್ದರೂ ಮೊದಲು ನನಗೆ ದೂರವಾಣಿ ಕರೆ ಬರುತ್ತದೆ. ಯಾವುದೇ ಹೊತ್ತು ಗೊತ್ತು ಎನ್ನದೆ ಆಗಲೇ ಅಲ್ಲಿಂದ ನೇರವಾಗಿ ಗಾಯಗೊಂಡ ನಾಗರ ಹಾವಿದ್ದ ಸ್ಥಳಕ್ಕೆ ತೆರಳಿ ಅದಕ್ಕೆ ಚಿಕಿತ್ಸೆ ನೀಡಿ ಪೂರ್ಣವಾಗಿ ಗುಣಮುಖಗೊಂಡ ಹಾವನ್ನ ಮತ್ತೆ ಕಾಡಿಗೆ ಸೇರಿಸುತ್ತೇವೆ. ಕೆಲವೊಂದು ಹಾವುಗಳ ಗಾಯ ಸಂಪೂರ್ಣ ಗುಣಮುಖವಾಗಲು ವರ್ಷಗಳೇ ಕಳೆದಿವೆ. ನಾಗರ ಹಾವು ಮೃತಪಟ್ಟರೆ ಗಾಯಗೊಂಡಿದ್ದ ಹಾವನ್ನ ನೀಡಿದವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸುತ್ತೇವೆ. ಹೆಚ್ಚಿನ ಬಾರಿ ಅವರು ನಮ್ಮಲ್ಲಿಗಾಗಮಿಸಿ ನಾಗರ ಹಾವಿನ ಅಂತಿಮ ಕ್ರಿಯಾಕರ್ಮ ಮಾಡುತ್ತಾರೆ. ಕೆಲವೊಂದು ಜನರು ಕ್ರಿಯಾಕರ್ಮ ಮಾಡಲು ತಯಾರಿಲ್ಲದಾಗ ನಾವೇ ಸೇವೆ ಮಾಡಿ ಮುಗಿಸಿದ ಘಟನೆಯೂ ನಡೆದಿದೆ. ನನ್ನ ಹೆಸರು ಗೋವರ್ಧನ್ ರಾವ್. ನಾನು ಮಜೂರು ಮಲ್ಲಾರು ಬಾರ್ಡ್ರಲ್ಲಿದ್ದೇನೆ. ನನ್ನ ಹಿರಿಯರು ಮಾಡಿಕೊಂಡು ಬಂದಂಥ ಈ ಸರ್ಪ ಜಾತಿಗಳಿಗೆ ಕೆಟ್ಟಾಗಿದ್ದಲ್ಲಿ ನಾವು ತಂದು ಶುಶ್ರೂಷೆ ಮಾಡೋದು. ಶುಶ್ರೂಷೆ ಆದ ನಂತರ ಅದನ್ನು ಕಾಡಿಗೆ ತಗೊಂಡೋಗಿ ಬಿಡುವಂಥದ್ದು. ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಹಾಗೂ ಕ್ಯಾಟರಿಂಗ್ ಉದ್ಯಮ ನಡೆಸುತ್ತಿರುವ ಗೋವರ್ಧನ್ ಅವರ ಮನೆಯಲ್ಲಿ ತಾಯಿ ನೀರಜ, ಹೆಂಡತಿ ಶ್ರೀದೇವಿ, ಮಗ ಮಧುಸೂದನ್, ಮಗಳು ಶ್ರೀಶೈಲಾರೊಂದಿಗೆ ಸಂತೃಪ್ತಿ ಜೀವನ ಸಾಗಿಸುತ್ತಿದ್ದಾರೆ. ನಮ್ಮ ಸಂತೋಷಕ್ಕೆ ನಾಗರಾಜನ ಕೃಪೆಯೇ ಕಾರಣವೆನ್ನಲು ಗೋವರ್ಧನ್ ಮರೆತಿಲ್ಲ.